ಸೌಜನ್ಯ ಕೊಲೆ ಕೇಸಲ್ಲಿ ನಡೆದಿದೆ ಮಹಾಕುತಂತ್ರ. ಶವದ ಮರಣೋತ್ತರ ಪರೀಕ್ಷೆಯಲ್ಲಿ ವೈದ್ಯರ ನಿರ್ಲಕ್ಷ್ಯ. ಡಾಕ್ಟರ್ ಆದಂ ಮತ್ತು ಡಾಕ್ಟರ್ ರಶ್ಮಿಯಿಂದ ಮಹಾಕರ್ತವ್ಯಕ್ಕೆ ಲೋಪ. ಈ ಇಬ್ಬರು ವೈದ್ಯರಿಂದ ಬಂತು ಭಯಾನಕ ಸುಳ್ಳು ವರದಿ. ವೈದ್ಯರ ವಿರುದ್ಧ ಕ್ರಮಕ್ಕೆ ಸಿಬಿಐಯಿಂದ ಪತ್ರ. ದಿನೇ ದಿನೇ ಕಳೆದಂತೆ ತರ್ಕಕ್ಕೂ ನಿಲುಕದ ಸತ್ಯಗಳು ಒಂದೊಂದಾಗಿಯೇ ಹೊರ ಬರ್ತಾ ಇದೆ. ಸೌಜನ್ಯ ಪ್ರಕರಣವನ್ನು ಮಣ್ಣು ಮುಕ್ಕಿಸೋಕೆ ಪ್ರಯತ್ನ ಪಟ್ಟಿರೋ ಒಂದೊಂದು ಸಂಗತಿಗಳು ಬಯಲಾಗ್ತಾ ಇದೆ. ಮಾಧ್ಯಮ ಜನರಿಂದ ಜನರಿಗಾಗಿರುವಂತಹ ನಿರ್ಭಯವಾಗಿ ಸತ್ಯವನ್ನು ಪ್ರಕಟಿಸುವ ಅಸ್ತ್ರವಾಗಿರಬೇಕೇ ಹೊರತು ಸಿಗೋ ಎಂಜಲು ಕಾಸಿಗೆ ಕೈಯೊಡ್ಡಿ ನಿಲ್ಲೋ ಭಿಕ್ಷೆ ಪಾತ್ರೆಗಳಾಗಿರಬಾರದು. ಆ ಸತ್ಯದ ಕೆಲಸವನ್ನು ಮಾಡೋ ಪ್ರಯತ್ನದಲ್ಲಿ ನಮ್ಮ ಚಾನೆಲ್ ತೊಡಗಿಕೊಂಡಿದೆ. ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಬೇಕಿದ್ದ ವೈದ್ಯರ ಮರಣೋತ್ತರ ಪರೀಕ್ಷೆಯಲ್ಲಿ ಲೋಪ ಕಂಡು ಬಂದಿದೆ. ವೈದ್ಯರ ಮೂಲಕವೇ ಭಾರಿ ಷಡ್ಯಂತ್ರಕ್ಕೆ ನಾಂದಿ ಹಾಡಲಾಯಿತೆಂಬುದೇ ಸಿಬಿಐಯ ಗೌಪ್ಯ ಪತ್ರದಿಂದ ಬಯಲಾಗಿರುವುದು ಈಗ ತಿಳಿದು ಬರುತ್ತಿರುವ ತರ್ಕಕ್ಕೂ ನಿಲುಕದ ಸತ್ಯ. ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ತನಿಖೆ ನಡೆಸಿರೋ ಸಿಬಿಐ ರಾಜ್ಯ ಸರ್ಕಾರಕ್ಕೆ 9 ವರ್ಷಗಳ ಹಿಂದೆ ಅಂದ್ರೆ 2016ರ ಮಾರ್ಚ್ 7ರಂದು ಒಂದು ರಹಸ್ಯ ಪತ್ರವನ್ನು ಬರೆದಿತ್ತು. ಆ ರಹಸ್ಯ ಪತ್ರದಲ್ಲಿ ಸೌಜನ್ಯ ಮರಣೋತ್ತರ ಪರೀಕ್ಷೆ ಮಾಡಿದ ಡಾಕ್ಟರ್ ಆದಂ ಉಸ್ಮಾನ್ ಹಾಗೂ ಡಾಕ್ಟರ್ ರಶ್ಮಿಗೆ ಕಠಿಣ ಶಿಕ್ಷೆ ನೀಡಲು ಸೂಚಿಸಿತ್ತು. ಎಂತಹ ವಿಪರ್ಯಾಸ ನೋಡಿ! ಅಮಾಯಕ ಜೀವಗಳ ಜೊತೆ ಚೆಲ್ಲಾಟ ನಡೆದೋಯ್ತ. ಯಾರಿಗಾಗಿ ಈ ಅಧಿಕಾರಿಗಳು ಕೆಲಸ ಮಾಡಿದ್ರು? ಸರ್ಕಾರಿ ಹುದ್ದೆಗಳನ್ನು ಈ ರೀತಿಯಲ್ಲಿ ದುರ್ಬಳಕೆ ಮಾಡಿದ್ರೆ ಜನಸಾಮಾನ್ಯರಿಗೆ ಜೀವಿಸಲು ಹೇಗೆ ಸಾಧ್ಯ? ಹಾಗಾದ್ರೆ ಸಿಬಿಐ ಪತ್ರದಲ್ಲಿ ಏನಿತ್ತು? ಈ ಇಬ್ಬರು ವೈದ್ಯರು ಮಾಡಿದ ಎಡವಟ್ಟುಗಳು ಏನು? 2012ರ ಅಕ್ಟೋಬರ್ 9ರಂದು ಧರ್ಮಸ್ಥಳದ ಪಾಂಗಳ ನಿವಾಸಿ ಸೌಜನ್ಯಳನ್ನು ಭೀಕರವಾಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿತ್ತು. 2012 ಅಕ್ಟೋಬರ್ 10ರ ಸಂಜೆ 6 ಗಂಟೆಯಿಂದ 7:30ರ ತನಕ ಸೌಜನ್ಯಳ ಮರಣೋತ್ತರ ಪರೀಕ್ಷೆಯನ್ನು ನುರಿತ ವೈದ್ಯಕೀಯ ತಜ್ಞ ಡಾಕ್ಟರ್ ಆದಂ ಉಸ್ಮಾನ್ ಹಾಗೂ ಡಾಕ್ಟರ್ ರಶ್ಮಿ ನಡೆಸ್ತಾರೆ. ಆದ್ರೇನಾಯ್ತು? ಮರಣೋತ್ತರ ಪರೀಕ್ಷೆಯಲ್ಲಿ ಹಾಗಾದ್ರೆ ಯಾಕೆ ಲೋಪ ಬಂತು? ಅದ್ಯಾವ ಪ್ರಭಾವಿ ವ್ಯಕ್ತಿಗಳ ಕರೆ ಬಂತು ಅಥವಾ ವೈದ್ಯರ ನಿರ್ಲಕ್ಷ್ಯವೋ ಇನ್ನೂ ಗೊತ್ತಾಗ್ತಿಲ್ಲ. ಡಾಕ್ಟರ್ ಆದಂ ಉಸ್ಮಾನ್ ಹಾಗೂ ಡಾಕ್ಟರ್ ರಶ್ಮಿ ಅವರು ಸಂಗ್ರಹಿಸಿದ ವೈಜಿನಲ್ ಸ್ವಾಬ್ ನ ವೈಫಲ್ಯತೆಯಿಂದಾಗಿ ಬೆಂಗಳೂರಿನಲ್ಲಿರುವ DNA ಕೇಂದ್ರಕ್ಕೆ ಸೌಜನ್ಯಳ ವೈಜಿನಲ್ ಸ್ವಾಬ್ ಸಿಗಲಿಲ್ಲ. ಜೊತೆಗೆ ಸೌಜನ್ಯಳ ಒಳ ಅಂಗಗಳನ್ನು ಕೂಡ ಸಂಗ್ರಹಿಸಲಿಲ್ಲ. ಅದನ್ನು ಸಂರಕ್ಷಿಸಲು ಇವರಿಂದ ಸಾಧ್ಯವಾಗಲಿಲ್ಲ. ವೈದ್ಯರ ಎರಡನೇ ಎಡವಟ್ಟು ಏನ್ ಗೊತ್ತಾ? ಸೌಜನ್ಯಳ ಹೊಟ್ಟೆಯಲ್ಲಿ ಆಹಾರದ ಕಣಗಳು ಪತ್ತೆಯಾಗಿತ್ತು. ಸೌಜನ್ಯ ಹೊಟ್ಟೆಯಲ್ಲಿ ಆಹಾರ ಕಣಗಳ ಜೊತೆ ಸಣ್ಣ ಕರುಳಿನಲ್ಲಿ ಅರೆಜೀರ್ಣವಾದ ಆಹಾರಗಳು ಕಂಡು ಬಂದಿವೆ ಎಂದು ವೈದ್ಯರು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ತಿಳಿಸಿದ್ದರು. ಅಸಲಿಗೆ ಅವಳ ಹೊಟ್ಟೆಯಲ್ಲಿ ಯಾವುದೇ ಆಹಾರಗಳಿರಲಿಲ್ಲ. ಸಾಯೋದಕ್ಕೆ ಮುನ್ನ ಸೌಜನ್ಯ ಯಾವುದೇ ಆಹಾರವನ್ನು ತಿಂದೇ ಇಲ್ಲ. 2012ರ ಅಕ್ಟೋಬರ್ 9ರಂದು ಸೌಜನ್ಯ ಊಟದ ಬಾಕ್ಸ್ ಅನ್ನು ತೆಗೆದುಕೊಂಡು ಹೋಗೇ ಇರುವುದಿಲ್ಲ. ಸಹಪಾಠಿಗಳು ನೀಡಿದ ಊಟವನ್ನು ಕೂಡ ಅವಳು ಸೇವಿಸಿಲ್ಲವಂತೆ. ತನ್ನಜ್ಜನ ಮನೆಯಲ್ಲಿದ್ದ ಸಮಾರಂಭದಲ್ಲಿ ಊಟ ಮಾಡೋ ನಿರ್ಧಾರದಲ್ಲಿದ್ಲು ಸೌಜನ್ಯ. ಆಗಿರುವಾಗ ಆಕೆಯ ಹೊಟ್ಟೆಯಲ್ಲಿ ಆಹಾರದ ಕಣಗಳು ಸಿಗೋಕೆ ಹೇಗೆ ಸಾಧ್ಯ ಎಂಬುದಾಗಿ ಸಿಬಿಐ ಪ್ರಶ್ನಿಸಿದೆ. ಇದಲ್ಲದೆ ಮತ್ತೊಂದು ಸಂಗತಿ ಏನಂದ್ರೆ, ಅರೆಜೀರ್ಣವಾದಂತಹ ಆಹಾರ ಕಣಗಳನ್ನೊಂದಿರುವ ಸಣ್ಣ ಕರುಳು ವೈದ್ಯಕೀಯವಾಗಿ ನಿರ್ಣಾಯಕವಲ್ಲ. ಸಣ್ಣ ಕರುಳಿನಲ್ಲಿ ಹೀರಿಕೊಳ್ಳುವಿಕೆ ನಡೆದ ನಂತರ ಆಹಾರದ ಕಣಗಳನ್ನು ಗುರುತಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಪಿತ್ತರಸದ ಮಿಶ್ರಣದಿಂದಾಗಿ ಅರೆಲೋಳೆಸರ ವಸ್ತುವಾಗಿ ಪರಿವರ್ತನೆಗೊಳ್ಳುತ್ತದೆಂದು ಸಿಬಿಐಯು ತನ್ನ ಪತ್ರದಲ್ಲಿ ವಿವರಿಸಿರುವುದು ಗೊತ್ತಾಗಿದೆ. ವೈದ್ಯರು ಮಾಡಿದ ಮತ್ತೊಂದು ಮೂರನೇ ಎಡವಟ್ಟು ಏನ್ ಗೊತ್ತಾ ಬಂಧುಗಳೇ? ಈ ಡಾಕ್ಟರ್ ಆದಂ ಉಸ್ಮಾನ್ ಹಾಗೂ ಡಾಕ್ಟರ್ ರಶ್ಮಿ ವೈದ್ಯರಿಬ್ಬರು ಮರಣೋತ್ತರ ಪರೀಕ್ಷೆಯ ವಿಡಿಯೋ ಚಿತ್ರೀಕರಣ ಮಾಡಿಸಲೇ ಇಲ್ಲ. ಇಷ್ಟು ದೊಡ್ಡ ಪ್ರಕರಣದ ವಿಡಿಯೋ ಚಿತ್ರೀಕರಣ ಮಾಡಬೇಕೆಂಬುದು ಅವರಿಗೆ ತಿಳಿದಿಲ್ಲವೇ?
ಸಂತ್ರಸ್ತೆ ಅಮಾಯಕ ಸೌಜನ್ಯಾಳ ಬಲಮಣಿಕಟ್ಟಿನ ಮೇಲೆ ವೃತ್ತಾಕಾರದ ಒತ್ತಡದ ಸವೆತವನ್ನು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ದಾಖಲಿಸಲು ವೈದ್ಯರು ವಿಫಲರಾಗಿದ್ದಾರೆ. ಇದು ಸಂತ್ರಸ್ತೆ ಸೌಜನ್ಯಾಳ ಛಾಯಾಚಿತ್ರದಿಂದ ಬರಿ ಕಣ್ಣಿಗೆ ಗೋಚರಿಸುವಂತಹ ಭಯಾನಕ ಸತ್ಯ. ಇವೆಲ್ಲದರ ನಡುವೆ ಸೌಜನ್ಯಾಳ ಕತ್ತಿಸುಕ್ಕಿರುವಂತಹ ಗುರುತು ಹೊಂದಿರುವ ಚರ್ಮವನ್ನು ಕೂಡ ಸಂರಕ್ಷಿಸಲು ಇವರಿಂದ ಸಾಧ್ಯವಾಗಿಲ್ಲ. ಹಾಗೂ ಸೌಜನ್ಯಾಳ ಅಂಗಾಂಶದೊಂದಿಗೆ ಪ್ಯಾಥಾಲಜಿಕಲ್ ಪರೀಕ್ಷೆಗೆ ಕಳಿಸುವಲ್ಲಿಯೂ ವಿಫಲರಾಗಿದ್ದಾರೆ ಎಂದು ಸಿಬಿಐ ತನ್ನ ಪತ್ರದಲ್ಲಿ ಉಲ್ಲೇಖಿಸಿದೆ. ಇವರಿಬ್ಬರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ. ಸಿಬಿಐ ಸಂಸ್ಥೆಯು ಸೌಜನ್ಯಾಳ ಮರಣೋತ್ತರ ಪರೀಕ್ಷೆ ನಡೆಸಿರುವ ಎಲ್ಲಾ ದಾಖಲೆ ವರದಿಗಳ ತನಿಖೆಯನ್ನು ಪೂರ್ಣಗೊಳಿಸಿದ ನಂತರ ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಅವರ ವೃತ್ತಿಪರ ಲೋಪಗಳನ್ನಾಧರಿಸಿ ಇವರಿಬ್ಬರಿಗೆ ಕಠಿಣ ದಂಡನೆ ವಿಧಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತೆಂಬುದು ಸಿಬಿಐ ಪತ್ರದಿಂದ ತಿಳಿದು ಬಂದ ವಿಚಾರ. ಹಾಗಾದ್ರೆ ರಾಜ್ಯ ಸರ್ಕಾರ ಈ ಇಬ್ಬರು ಮಾಡಿರುವ ಕರ್ತವ್ಯ ಲೋಪಗಳ ಬಗ್ಗೆ ಯಾಕೆ ತನಿಖೆ ಮಾಡಿಲ್ಲ? ಈ ವೈದ್ಯರುಗಳು ಈ ರೀತಿಯ ಕರ್ತವ್ಯ ಲೋಪ ಮಾಡಲು ಕಾರಣವೇನು? ಇವರುಗಳು ಯಾರದ್ದಾದ್ರೂ ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಒಳಗಾಗಿದ್ರ ಅನ್ನುವಂತಹ ಹಲವು ಅಂಶಗಳ ಬಗ್ಗೆ ತನಿಖೆ ನಡೆಸಬೇಕಿತ್ತು. ದೇಶದ ಉನ್ನತ ತನಿಖಾ ಸಂಸ್ಥೆ ಸಿಬಿಐ ಮಾಡಿದ ಶಿಫಾರಸಿನಂತೆ ಇವರನ್ನು ಯಾಕೆ ಶಿಕ್ಷೆಗೆ ಇನ್ನೂ ಗುರಿಪಡಿಸಿಲ್ಲ ಎಂಬುದು ಸಾರ್ವಜನಿಕರ ಆತಂಕದ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಡಲೇಬೇಕೆಂಬುದೇ ನಮ್ಮ ಆಶಯ.